ವ್ಯಕ್ತಿ ಮುಖ್ಯ ಅಲ್ಲ, ಪಕ್ಷ ಮುಖ್ಯ ಎಂಬ ತತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಪಕ್ಷ ಸಂಘಟನೆಗೆ ಹೆಚ್ಚಿನ ಒತ್ತು ನೀಡಿ ನಿರಂತರವಾಗಿ ಬಿಜೆಪಿಯ ಕಾರ್ಯಕರ್ತರನ್ನ ಗೆಲ್ಲಿಸಿ ಎಂದು ಶಾಸಕ ರಾಜೇಶ್ ನಾಯ್ಕ್ ಒಳ್ಳೆಪಾಡಿಗುತ್ತು ಅವರು ಹೇಳಿದ್ದಾರೆ. ಅವರು ಅಮಟಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ 4ನೇ ಬೂತ್ ಅಧ್ಯಕ್ಷರುಗಳ ಮನೆಗೆ ಭೇಟಿ ನೀಡಿ ಮನೆಗೆ ನಾಮಫಲಕ ಅನಾವರಣ ಮಾಡಿದ ಬಳಿಕ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದರು. ಕಾರ್ಯಕರ್ತರೇ ಬಿಜೆಪಿ ಶಕ್ತಿಯಾಗಿದ್ದು ಆ ನಿಟ್ಟಿನಲ್ಲಿ ಕಾರ್ಯಕರ್ತರಿಗೆ ಗೌರವ ನೀಡಿ ಧೈರ್ಯ ತುಂಬಿ ಬಲಪಡಿಸುವ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹಾಗೂ ಪಕ್ಷದ ಹಿರಿಯರ ವಿಶೇಷ ಯೋಜನೆಯ ನಾಮಫಲಕ ಅನಾವರಣ ಕಾರ್ಯಕ್ರಮ ಮಾಡಿದರು. ಶಾಸಕ ಸಂಸದರನ್ನು ಆಯ್ಕೆ ಮಾಡಿ ಅಧಿಕಾರ ನಡೆಸಲು ಮಾತ್ರ ಬಿಜೆಪಿ ಪಕ್ಷ ಉದಯವಾಗಿಲ್ಲ. ದೇಶದ ಸಂಸ್ಕೃತಿ, ಧಾರ್ಮಿಕ, ಶೈಕ್ಷಣಿಕ ಉನ್ನತಿಯ ಜೊತೆ ಭವ್ಯ ಭಾರತವನ್ನು ನಿರ್ಮಾಣ ಮಾಡುವುದೇ ಬಿಜೆಪಿಯ ಕನಸಾಗಿದೆ ಎಂದು ಹೇಳಿದರು. ಅಧ್ಯಕ್ಷರ ಪಟ್ಟಿ ಓದೋದು ಅಂಡ್ ಇನ್ನಿ ಅಧ್ಯಕ್ಷರು ಬೈಚೇರು ಅಂಚೆ ಅದು ದೇವಣೆ ಬಂದಾಗ ಮೊಬೈಲ್ ತೋಂದು ಬರೋದಿತ್ತೇರಾರೆ ಓಟೇಡೆಗೆ ಎಟ್ಟೈದು ಕೋಟಿ ಗೊತ್ತುಂಟು ಒಂದು ಕೋಟಿದ ಪಟ್ಟಿ ಎರಡು ಉಂಟು ಐಕೆ ಅನ್ ಬಂದೆ ತೆರ್ಲೆಲ್ಲ ಪ್ರಧಾನ ಕಕ್ಷೆಲ್ಲ ತಪ್ಪು ತೆರಿಯ ನೋಡ್ತಿ ದೇವಣ್ಣ ಪಟ್ಟಿ ಬಂದಾಗ ದೇವಣ್ಣೆ ಪಟ್ಟಿ ಮಲ್ಪುನತ್ತವು ಅವು ಶಾಸಕರೆಲ್ಲ ಪಟ್ಟಿ ಮಲ್ಪುನತ್ತು. ಈ ಪಾರ್ಟಿದ ನಮ್ಮ ವಿಶೇಷತೆ ನಮ್ಮ ಭಾರತೀಯ ಜನತಾ ಪಾರ್ಟಿದ ಅಧ್ಯಕ್ಷರ ಮಲ್ಪನಂಚಿನ ಪಟ್ಟಿಯು ಬೇತೆಲ್ಲ ಮಲ್ಪನ ಪಟ್ಟಿ ಅಂತ ಆ ಅಧ್ಯಕ್ಷರೇ ಆ ಪಟ್ಟಿನ ಮಲ್ಪಡೋದಂಡ ಅವು ನಮ್ಮ ಬೂತದ ಅಧ್ಯಕ್ಷರೇ